ಅಲ್ಲ, ಸಾಧನೆ ಇವತ್ತು ಜನ ಇದನ್ನು ಆಲೋಚನೆ ಮಾಡಬೇಕು. ಯಾಕೆ ಈ ರೀತಿಯ ತಪ್ಪುಗಳಾಗ್ತಾ ಇದೆ? ತಪ್ಪುಗಳ ಮೇಲೆ ತಪ್ಪು. ಇಡೀ ಜನಸಮೂಹ ಎದ್ದು ನಿಂತು ಇದು ತಪ್ಪು ಅಂತ ಹೇಳುವಾಗ, ಸರಿಪಡಿಸಿ ಅಂತ ಕೇಳುವಾಗ, ಸರಿಪಡಿಸ್ತೀವಿ ಅಂತ ಹೇಳಿ ಅದಕ್ಕೂ ಕೂಡ ತಿಂಗಳುಗಳ ಕಾಲ ನಮ್ಮನ್ನ ಒಂದು ರೀತಿಯಲ್ಲಿ ಆಟದ ವಸ್ತುಗಳ ರೀತಿಯಲ್ಲಿ ನಡೆಸ್ಕೊಂಡು ಕೊನೆಗೆ ಈ ರೀತಿಯಾದಂತ ಗಿಫ್ಟ್ ಅನ್ನ, ಒಂದು ಬಹುಮಾನವನ್ನ ಕೊಡ್ತಾರೆ ಅಂತಾದ್ರೆ ಜನ ಆಲೋಚನೆ ಮಾಡಬೇಕು. ನನಗೆ ಬಹಳ ವಿಚಿತ್ರ ಅಂತ ಅನಿಸ್ತಾ ಇರುವಂತದ್ದು ಗಿಫ್ಟ್ ಅಂತ ನೀವು ಹೇಳ್ತೀರಿ. ಹೌದು, ಇದು ಜನರಿಗೆ ಕೊಟ್ಟಿರುವಂತ ಬಹಳ ದೊಡ್ಡ ಬಹುಮಾನ. 3 ದಶಕಗಳ ಕಾಲ ನಿಷ್ಠೆಯಿಂದ ಬಿಜೆಪಿಯನ್ನ ಬೆಂಬಲಿಸಿದ್ದಕ್ಕೆ ತುಳುನಾಡಿನ ಮಣ್ಣಿನ ಮಕ್ಕಳಿಗೆ ಕೊಟ್ಟಂತ ಬಹಳ ದೊಡ್ಡ ಬಹುಮಾನ ಇದು, ಉಡುಗೊರೆ. ಬಿಜೆಪಿಯವರು ಕೊಟ್ಟ ಉಡುಗೊರೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ನೋಡಿ, ನೀವು ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಈ ಪ್ರಕ್ರಿಯೆ 2018ರಲ್ಲಿ ಒಂದು ಸಲ ಇಂಥ ಪ್ರಕ್ರಿಯೆ ಆಗಿ ಕೊನೆಗೆ ನವಯುಗ್ನವರ ಒತ್ತಡದಿಂದಾಗಿ ಅದಲ್ಲಿಗೆ ನೆನಗುದಿಗೆ ಬಿತ್ತು. ಈ ಸರ್ತಿ ಕೂಡ ನಾವು ಅವಾಗ್ಲೂ ನಳಿನ್ ಕುಮಾರ್ ಕಟೀಲ್ ಹೇಳಿದ್ರು, ಮರ್ಜರ್ ಆದ್ರೆ ತೊಂದರೆ ಆಗ್ತದೆ, ಮರ್ಜರ್ ಯಾಕೆ ಮಾಡೋದು, ನಾನು ರದ್ದುಗೊಳಿಸ್ತೀನಿ ಅಂತ. ಆವಾಗ್ಲೂ 2018ರಲ್ಲೂ ಹೇಳಿದ್ದಾರೆ ಅವರು. ನನಗೆ ಮೀಡಿಯಾಗಳಲ್ಲಿ ಅದ್ರದ್ದು ಇದೆ, ಪೇಪರ್ ಕಟ್ಟಿಂಗ್ಗಳು ಕೂಡ ಸಿಗ್ತವೆ. ಆವಾಗ್ಲೂ ಹೇಳಿದ್ರು. ಆಮೇಲೆ ಬೇರೆ ಹೇಳಿದ್ರು, ಆರ್ಬಾರ್ ಒಳಗಡೆ ಆಗ್ತೀವಿ ಅಂತ ಹೇಳಿದ್ರು, ನಾವು ಇಲ್ಲಿಗೆ ಬ್ರಹ್ಮರಕುಟ್ಲು ಟೋಲ್ ಒಳಗಡೆನೆ ಆಗ್ತೀವಿ ಅಂತ ಏನೇನೋ ಹೇಳಿದ್ರು. ಈಗ ಕೊನೆಗೆ ಮತ್ತೆ ಮರ್ಜರ್ಗೆ ಬಂದು ನಿಲ್ತು. ಈ ಪ್ರಕ್ರಿಯೆ, ಈ ಬಾರಿ ಈ ಟೋಲ್ ತೆರವಿಗೆ ಸಂಬಂಧಪಟ್ಟ ಪ್ರಕ್ರಿಯೆ ಆರಂಭ ಆಗಿರುವಂತದ್ದು ಫೆಬ್ರವರಿಯಲ್ಲಿ, ಈ ವರ್ಷ ಫೆಬ್ರವರಿಯಲ್ಲಿ. ಈಗ ಹೆಚ್ಚು ಕಮ್ಮಿ 8 ರಿಂದ 10 ತಿಂಗಳು ಈ ಪ್ರಕ್ರಿಯೆ ನಡೆದಿದೆ. ಈ ಪ್ರಕ್ರಿಯೆ ನಡುವೆ 10 ಪತ್ರ ವ್ಯವಹಾರಗಳು ಕೇಂದ್ರ ರಾಜ್ಯ ಸರ್ಕಾರಗಳ ಮಧ್ಯೆ, ಹೆದ್ದಾರಿ ಪ್ರಾಧಿಕಾರ ಜಿಲ್ಲಾಡಳಿತದ ಮಧ್ಯೆ ನಡೆದಿದೆ. ಮತ್ತೆ ಈ ಕುರಿತು ಹೆದ್ದಾರಿ ಪ್ರಾಧಿಕಾರದ ಹಲವು ಸಭೆಗಳು ಕೂಡ, ಹಲವು ಸುತ್ತಿನ ಸಭೆಗಳು ಕೂಡ ಮಂಗಳೂರು, ಬೆಂಗಳೂರಿನಲ್ಲಿ ನಡೆದಿದೆ. 2022 ಅಕ್ಟೋಬರ್ನಲ್ಲಿ ಈ ಕೇಂದ್ರ ಸರ್ಕಾರದಿಂದ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಈ ದರ ಪರಿಷ್ಕರಣೆ ಮತ್ತು ಮರ್ಜರ್ನ ಪ್ರಸ್ತಾಪವನ್ನ ಕಳುಹಿಸಿದ್ದಾರೆ. ಅದನ್ನ ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಹೆದ್ದಾರಿ ಪ್ರಾಧಿಕಾರದ ಸಭೆಯನ್ನ ಕರ್ನಾಟಕ ರಾಜ್ಯ ಸರ್ಕಾರ ನಡೆಸಿ ಅಕ್ಟೋಬರ್ 28ಕ್ಕೆ, ಈ ತಿಂಗಳು ಅಕ್ಟೋಬರ್ 28ಕ್ಕೆ ನಾವು ಧರಣಿ ಕೂತ ದಿವಸ ಅವತ್ತದಕ್ಕೆ ಅಪ್ರೂವಲ್ ಕೊಟ್ಟಿದ್ದಾರೆ. ಹಾಗಂತ ನಾವು ಹೇಳ್ತಾ ಇರೋದಲ್ಲ, ಮೊನ್ನೆ 11ನೇ ತಾರೀಕಿಗೆ ಬಿಡುಗಡೆಯಾದಂತ ಆದ್ಯಾದೇಶ ಅದನ್ನು ಹೇಳುತ್ತೆ. ಈ ದೀರ್ಘಾವಧಿಯಲ್ಲಿ ನಮ್ಮ 2 ಜಿಲ್ಲೆಯ 2 ಸಂಸದರುಗಳು, 13 ಶಾಸಕರುಗಳು ಏನ್ ಮಾಡ್ತಾ ಇದ್ರು? ಈ ಪ್ರಶ್ನೆ ಸರ್ಕಾರ ಮಟ್ಟದಲ್ಲಿ ನಡೆದಂತ ವ್ಯವಹಾರಗಳಿದು, ಗೊತ್ತಾಯ್ತಲ್ಲ. ಇದು ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಒಂದು, ಜಿಲ್ಲಾ ಮಟ್ಟದಲ್ಲಿ ಹೆದ್ದಾರಿ ಪ್ರಾಧಿಕಾರದ ಸಭೆಗಳು ನಡೆದಿದೆ. ಆವಾಗ ನಮ್ಮ MP ಏನ್ ಮಾಡಿದ್ರು, ನಮ್ಮ ಶಾಸಕರುಗಳು ಏನ್ ಮಾಡಿದ್ರು? ಈಗ ಅಕ್ಟೋಬರ್ 28ನೇ ತಾರೀಕಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಈ ದರ ಪಟ್ಟಿಗೆ ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಸಭೆ ನಡೆಸಿ ಅಪ್ರೂವಲ್ ಕೊಟ್ಟಿದೆ. ಅಧಿಕಾರಿಗಳು ಅದನ್ನ ಮಾಡ್ತಾ ಇದ್ದಾಗ ನಮ್ಮ ಭರತ್ ಶೆಟ್ಟಿ ಏನ್ ಮಾಡ್ತಾ ಇದ್ರು, ನಮ್ಮ ವೇದವ್ಯಾಸ ಕಾಮತ್ ಏನ್ ಮಾಡ್ತಾ ಇದ್ರು, ನಮ್ಮ ಲಾಲಾಜಿ ಮಂಡನ್ ಏನ್ ಮಾಡ್ತಾ ಇದ್ರು, ನಮ್ಮ ರಘುಪತಿ ಭಟ್ ಏನ್ ಮಾಡ್ತಾ ಇದ್ರು ಅನ್ನುವಂಥ ಪ್ರಶ್ನೆ ಇದೆಯಲ್ಲ. ಇವರನ್ನು ನಾವು ಯಾಕೆ ಆರಿಸಿ ಕಳಿಸಿದೀವಿ? ಇದೇನು ಗೌಪ್ಯವಾಗಿ ನಡೆದದ್ದಲ್ಲ. ಮೊನ್ನೆ ನಮ್ಮ ಶಾಸಕ ಭರತ್ ಶೆಟ್ಟಿ ಪತ್ರಿಕಾಗೋಷ್ಠಿ ಕರೆದು ಹೇಳ್ತಾರೆ, ನಾನು ಪ್ರಯತ್ನ ಮಾಡಿದ್ರಿಂದ ಇದಾಯ್ತು. ಈ ವರ್ಷ ಫೆಬ್ರವರಿ ತಿಂಗಳಲ್ಲಿ ನಾನು ಪ್ರಥಮ ಬಾರಿಗೆ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರಿಗೆ ಪತ್ರ ಬರೆದೆ, ಅಲ್ಲಿಂದ ಈ ಪ್ರಕ್ರಿಯೆ ಆರಂಭ ಆಯ್ತು. ಹೋರಾಟದಿಂದ ಇದು ವೇಗವೂ ಆಗ್ಲಿಲ್ಲ, ಇದು ನಿಧಾನವೂ ಆಗ್ಲಿಲ್ಲ, ನಮ್ಮ ಪ್ರಯತ್ನದಿಂದ ಈ ಪ್ರಕ್ರಿಯೆ ನಡೆಯಿತು ಅಂತ ಹೇಳಿದ್ರು ಒಂದು ಪತ್ರ ಬರೆದದ್ದಕ್ಕೆ. ಆಮೇಲೆ ಇಷ್ಟೆಲ್ಲ ನಡೀತಾ ಇದ್ದಾಗ ಅವ್ರು ಎಲ್ಲಿದ್ರು? ಅವರ ಗಮನಕ್ಕೆ ಬಂದಿಲ್ಲ ಅಂದ್ರೆ ಈ ಶಾಸಕರುಗಳು, ಈ ಸಂಸದರುಗಳು ಯಕ್ಷಗಾನದ ಪುಂಡು ವೇಷಗಳಿಗೆ ರೀತಿಯ ಪಾತ್ರಧಾರಿಗಳು ಮಾತ್ರವಾ, ಅಥವಾ ಇವರಿಗೆ ಏನಾದ್ರೂ ಕಥಾ ಪಾತ್ರಗಳು ಇದೆಯಾ ಅನ್ನುವಂಥದ್ದು ನಮ್ಗೆ ಇವತ್ತು ಅನುಮಾನ. ಎಂಥವ್ರನ್ನ ನೀವು ಆರಿಸಿ ಕಳಿಸಿದ್ದೀರಿ ಅನ್ನುವಂಥದ್ದಕ್ಕೆ ಈಗ ಇದು ಉತ್ತರ. ಅದರಿಂದ ಈ ಬಹಳ ಘೋರವಾದಂಥ ವೈಫಲ್ಯ ಇದೆಯಲ್ಲ ಈ ಜನಪ್ರತಿನಿಧಿ ಸಂಸದರುಗಳದ್ದು, ಇದು ಕ್ಷಮೆಗೆ ಅರ್ಹ ಅಲ್ಲ ಅಂತ ನಾನು ಹೇಳೋದು. ಈಗ ಅವರು ಅದಕ್ಕೆ ಉತ್ತರ ಕೊಡಬೇಕು. ಈಗ ಇನ್ನೂ ಕೂಡ 5-6 ದಿನ ಟೈಮ್ ಇದೆ ಹೆಜಮಾಡಿಯಲ್ಲಿ ಇದನ್ನ ಸಂಗ್ರಹ ಆರಂಭ ಮಾಡ್ಲಿಕ್ಕೆ. ಡಿಸೆಂಬರ್ 1 ಅಂತ ಹೇಳಿದ್ದಾರೆ. ಡಿಸೆಂಬರ್ 1 ಅಂತ ಹೇಳಿರೋದ್ರೆ ಈ ಅವಧಿಯಲ್ಲಿ, ಅದರಲ್ಲಿಯೂ ಕೂಡ ಅಲ್ಲಿ ಆ ಸರ್ಕ್ಯುಲರ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಕಾನೂನು ಸುವ್ಯವಸ್ಥೆ ಸಮಸ್ಯೆ ಆಗಬಹುದು ಅಂತ ಅವರು ಹೇಳ್ತಾರೆ. ಅವ್ರಿಗೆ ಗೊತ್ತಿದೆ ಈ ತಪ್ಪು, ಅದರಿಂದ ಗಲಾಟೆಗಳಾಗ್ತದೆ, ನೀವು ಅವರಿಗೆ ಭದ್ರತೆ ಕೊಡಿ ಅಂತ ಜಿಲ್ಲಾಧಿಕಾರಿ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗೆ ಸೂಚಿಸ್ತಾರೆ. ಮತ್ತೆ ಇನ್ನೂ ಕೂಡ ನಿಮ್ಗೆ ಅದು ಆಗ್ಲಿಲ್ಲ ಅಂದ್ರೆ, ಪೊಲೀಸ್ ಭದ್ರತೆ ಕೊಟ್ಟೂ ಕೂಡ ಜನಾಕ್ರೋಶವನ್ನು ತಣಿಸ್ಲಿಕ್ಕೆ ಆಗದೆ ಸಂಗ್ರಹ ಆಗ್ಲಿಲ್ಲ ಅಂದ್ರೆ ರಾಜ್ಯ ಸರ್ಕಾರ ನಷ್ಟವನ್ನು ಭರಿಸಬೇಕು ಅಂತ ಹೇಳ್ತಾನೆ. ಇಷ್ಟೆಲ್ಲ ಇರುವಾಗ ನಮ್ಮ MLA MP ಗಳಿಗೆ ಇದು ಅರ್ಥ ಆಗ್ಲಿಲ್ಲ. ಅವರು ಈ ವ್ಯವಹಾರಗಳ ಮಧ್ಯೆ ಅವರು ಮೂಗು ತೂರಿಸಲಿಲ್ಲ, ಮಧ್ಯಪ್ರವೇಶ ಮಾಡಲಿಲ್ಲ ಅಂದ್ರೆ ನಮ್ಮ ಈ ಸಂಸದೀಯ ಪ್ರಜಾಪ್ರಭುತ್ವಕ್ಕೆ ಅರ್ಥ ಏನು ಅಂತ ನಾನು ಕೇಳೋದು. ಎಸ್, ಈಗ ಜನಪ್ರತಿನಿಧಿಗಳು ಏನು ಮಾಡ್ತಾರೆ, ಏನು ಮಾಡಿಲ್ಲ ಅಂತ ನೀವು ಕೇಳುವಂಥದ್ದು. ಈಗ ನಾವು ಈ ಹೋರಾಟದ ಒಟ್ಟು ಇತ್ತೀಚಿನ ಈ 2-3 ತಿಂಗಳ ಅವಧಿಯನ್ನೇ ನಾವು ಗಮನಿಸ್ತಾ ಬರುವಾಗ ಎಲ್ಲೂ ಕೂಡ ನಮ್ಮ 2 ಉಭಯ ಜಿಲ್ಲೆಯ ಜನಪ್ರತಿನಿಧಿಗಳು ಮಾತನಾಡಲಿಲ್ಲ. ಯಾವಾಗ ಈ 11ನೇ ತಾರೀಕಿನ ನೋಟಿಫಿಕೇಶನ್ 13ನೇ ತಾರೀಕು 14ನೇ ತಾರೀಕು ಬಹಿರಂಗವಾಯಿತು, ಆ ನಂತರ ಎಲ್ಲರೂ ತಾಮುಂದು ಅಂತ ಮಾತಾಡಿದ್ರು. ಆ ನಂತರ ಮತ್ತೆ ನೀವು ಧರಣಿಯನ್ನು ಮುಂದುವರಿಸಿದ್ರಿ.
ಧರಣಿಯನ್ನು ಮುಂದುವರಿಸಿದರೆ ಇಲ್ಲ, ಇದು ವಸ್ತು ಫಿಸಿಕಲಿ ಇದು ಇಲ್ಲಿಂದ ಬಂದಾಗಬೇಕು ಅಂತ. ಅಷ್ಟು ಗ್ಯಾಪ್ ಅಥವಾ ಅಷ್ಟು ದಿನಗಳಲ್ಲೂ ಕೂಡ ಜನಪ್ರತಿನಿಧಿಗಳು ಮಾತಾಡಲಿಲ್ಲ. ಈಗ ಯಾಕೆ ನೋಟಿಫಿಕೇಶನ್ ಬಂದ ನಂತರ ಕೂಡ ಬಂದಾಗುವುದಿಲ್ಲ ಅನ್ನೋದನ್ನು ಉತ್ತರ ಕೊಡಬೇಕಿತ್ತಲ್ಲ. ಅಂಥ ಪ್ರಯತ್ನವನ್ನು ಕೂಡ ಮಾಡೋದಿಲ್ಲ. ಈಗ ಬಂದಿರುವಂಥ ಏನು ಈ ದರಪಟ್ಟಿಯ ಬಗ್ಗೆ ಕೂಡ ಈಗ ನಿನ್ನೆ ಮಾಧ್ಯಮದಲ್ಲೆಲ್ಲ ಬಂದಿದೆ, ಇವತ್ತಿಗೆ ಕೂಡ ಯಾರು ಮಾತಾಡ್ತಾ ಇಲ್ಲ.